ಚಿಂತನ ಗಂಗಾ ಸಂಘಟನೆ ವತಿಯಿಂದ ಮಂಗಳೂರಿನ ಡೊಂಗರಕೇರಿ ಕೆನರಾ ಹೈಸ್ಕೂಲ್ನಲ್ಲಿ ಇಂದು ನಡೆಯಬೇಕಾಗಿದ್ದ ಪಠ್ಯ ಪರಿಷ್ಕರಣಾ ಸಮಿತಿ ಮಾಜಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಅವರಿಗೆ ನಡೆಸಲು ಉದ್ದೇಶಿಸಲಾಗಿದ್ದ ಸನ್ಮಾನ ಕಾರ್ಯಕ್ರಮವನ್ನು ರದ್ದುಪಡಿಸಲಾಗಿದೆ. ರೋಹಿತ್ ಚಕ್ರತೀರ್ಥ ಅವರಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಸಕ ವೇದವ್ಯಾಸ್ ಕಾಮತ್ ಹಾಗೂ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಪಿಎಸ್ ಎಡಪಡಿತ್ತಾಯ ಅವರನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಲಾಗಿತ್ತು. ರೋಹಿತ್ ಚಕ್ರತೀರ್ಥ ನೇತೃತ್ವದ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಠ್ಯವನ್ನ ಸಮಾಜ ವಿಜ್ಞಾನದಿಂದ ಕೈಬಿಟ್ಟು ಅವರಿಗೆ ಅವಮಾನ ಮಾಡಿದೆ ಎನ್ನುವ ಹಿನ್ನೆಲೆ ಕರಾವಳಿಯ ಬೆಲ್ಲವ ಸಮುದಾಯ ಆಕ್ರೋಶಗೊಂಡಿದ್ದು ವ್ಯಾಪಕ ಪ್ರತಿಭಟನೆಗೆ ತೀರ್ಮಾನಿಸಿತ್ತು. ಅಲ್ಲದೆ ನಿನ್ನೆ ಈ ಬಗ್ಗೆ ವಿಶೇಷ ಸಭೆಯನ್ನು ನಡೆಸಿ ಇಂದು ನಡೆಯುವ ಕಾರ್ಯಕ್ರಮಕ್ಕೆ ಧಿಕ್ಕಾರ ಹಾಕಲು ತೀರ್ಮಾನಿಸಿತ್ತು. ಇನ್ನೊಂದೆಡೆ ಸಮಾನ ಮನಸ್ಕ ಸಂಘಟನೆಗಳು ಕೂಡ ವಿಶೇಷ ಸಭೆಯನ್ನು ನಡೆಸಿ ಸನ್ಮಾನ ನಡೆಯುವ ಕಾರ್ಯಕ್ರಮಕ್ಕೆ ಮುತ್ತಿಗೆ ಹಾಕಲು ತೀರ್ಮಾನ ಮಾಡಿದ್ವು. ಇಂತಹ ಘಟನೆಗಳಿಂದ ಶಾಂತಿ ಸುವ್ಯವಸ್ಥೆಗೆ ಭಂಗ ಉಂಟಾಗುವ ಹಿನ್ನೆಲೆ ಕಾರ್ಯಕ್ರಮವನ್ನು ರದ್ದುಪಡಿಸಲಾಗಿದೆ ಅಂತ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ತಿಳಿಸಿದ್ದಾರೆ. ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಮುತ್ತಿಗೆ ಹಾಕಿ ಗಲಾಟೆ ದೊಂಬಿ ನಡೆಸಿ ನಗರದ ಶಾಂತಿ ಸುವ್ಯವಸ್ಥೆಗೆ ಹಾಳು ಮಾಡುವ ಸಾಧ್ಯತೆ ಇದೆ ಅಂತ ಮಾಹಿತಿ ಇದ್ದ ಹಿನ್ನೆಲೆ ನಾಗರಿಕ ಸನ್ಮಾನ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಅಂತ ಸಮಿತಿ ಪ್ರಕಟಣೆ ನೀಡಿ ಕಾರ್ಯಕ್ರಮವನ್ನು ರದ್ದುಗೊಳಿಸಿದೆ. ಸಮಾಜದಾಗಲೇ ಮಕ್ಕಳಿಗೆ ದಾದ ಮಲ್ತಲ ನಡಪುಂಡು ಮಕ್ಕಳಿಗೆ ಕೇನ್ನಗಳು ಇಜ್ಜಿ ಒಂದು ಪನಪುನಂಚಿನ ಆ ಒಂದಾಗಲೇ ಬತ್ತುಪ್ಪುಂಡು ఆయన గుర్తుపాటందే మలుతుదిని లాస్ట్కి ಒಂದು దాదాండల ಒಂಜಿ ಜನಕ್ಲೇನು ಸಮಾಧಾನ ಮಲ್ಪನೆ ಕೊಡದ ಇಂಚಿನ ಕುತಂತ್ರಲೇನು ಮಲ್ಪುವೇರು ಉನ್ನೇನು ಪೂರ ನಿಕ್ಲೇಗ ಮಾತೆಗಳ ಗೊತ್ತುಂಡು ನಮ್ಮ ಪತ್ರಿಕಾ ಗೋಷ್ಠಿನ ಮಲ್ಪುವ ಐಟೆ ಸಾಕ್ಷಿ ಸಮೇತ 21 ಜೊತೆ ದುಂಬುದ ಪುಸ್ತಕ 22 ಪ್ರಸತ್ತ ಆಯ್ನ ಪುಸ್ತಕನು ಪಕ್ಕ ಕನ್ನಡ ಮಾಧ್ಯಮದ ಪುಸ್ತಕಲು ಕನ್ನಡ ಪುಸ್ತಕನು ಪೂರ ನಮ್ಮ ತೋಚ್ಪಯ 5 ಬಕ್ಕದಾದನ್ನ ಏರ್ನಲ್ಲ ಹೇಳಿಕೆ ಬೈಚ್ ಇತ್ತೆ ದುಂಬು ಹೇಳಿಕೆ ಕೊಡ್ತೀನಂಚಿನ ನಮ್ಮ ಸಮಾಜದಗಳು ಅವು ಏರ್ಲಾದು ಪಡಿ ನಾ ಏರ್ನಲ್ಲ ಪುದರ್ ಪನ್ಪುಜಿ ಮಗುಲು ಇನ್ನು ಏರೆಲ್ಲ ದೂರುಜಿ ವಾಪ ಪಕ್ಷದಗಳೆಲ್ಲ ದೂರು ನತ್ತು ನಮ್ಮ ಒಂಜಿ ಸ್ಥಾನಕ್ಕೂ ರಾಜಕೀಯವಾಡು ವೈಕ್ಲಾದ ಪೋನಗ ನಮ್ಮ ಬಿಲ್ಲವ ಕೋಟ ಎಂಕ ಬಿಲ್ಲವ ಸಮಾಜದ ಪಂಡಿತ ನಮ್ಮ ಪೊಪ್ಪ ಕೋಟಡಿ ಎಂಕ ಕೊರಡು ಸೀಟು ಕೊರಡು ಮಂತ್ರಿ ಆವಡು ಹತ್ತು ಕುಡಂಜಿ ಆವಡುಂದು ದಾಯೇ ನಮಕ್ ನಮ್ಮ ಪೋಸ್ಟ್ ಹೋಯ್ಬಕ್ಕ ಬಿಲ್ಲವ ಸಮಾಜದ ಒಂಜಿ ವಿಚಾರಲು ಬಂದಾಗ ನಂಗೆ ಪಾತ್ರೆ ಪೋಡಿಕೆ ಹಾಪುಂಡು ದಾಯ ನಮ್ಮ ಇತ್ತಿನ ವಿಚಾರಗಳು ಸರಿಯಾದ ಸಮಾಜದ ದುಂಬುದಿ ಪೂಜ ನಿಗ್ಲೆಗ ಆಂಡ ಸರಿಯಾಪಣಂಚಿನ ಬೇಲೆ ಮಲ್ತದೋಡು ಈ ಚಿನ್ನಣ್ಣನಿಗಳು ಮಣಿಪಂದೆ ಕುಲ್ದೋಡು ದೇವರಾಜ ಅರಸುನ ಪದರಡು ಪಂಡಿತ ಮಾಡು ಆ ಒಂಜಿ ಜೋಕುಲೆಗ ಶಾಲೆ ಕಲ್ಪರೆ 2% 4% ನಂಗೆ ತಿಕ್ಕೊಂದಿತ್ತಂಡೆ ಕರೀನ 3 ವರ್ಷಕ್ಕೆ ಕೊಂಜೇ ₹1 ಬೈಜಿನೆಕ್ಕೆ ಅಲ್ಪಸಂಖ್ಯಾತರಿಗೆ ಜೋಕುಲೆಗ ಕಲ್ಪನೆಗೆ ಉಂಡೆ ಕಾಸು ಪೋತುಂಡು ఒక ಮಾತ ಸಮಾಜಕ್ಕೆ ಪೋತುಂಡು ಹಿಂದುಳಿದ ವರ್ಗದ ಗುಂಪನ್ನು ದೇವರಾಜ ಅರಸು ತಗೊಂಡು ಇಡೀ ನಂದು ಮಾತಾಡ ಇಡೀ ಹಿಂದುಳಿದ ವರ್ಗದ ಏರಿಯಾಗೆಲ್ಲ ₹1 ಪಾಪದ ಜೋಕುಲೆಗಿನ ಶಾಲೆ ಕಲ್ಪರಲ್ಲಿ ಲೋನ್ ತಿಕ್ಕೊಂದಿಚ್ಚಿ ಬರೆದಿನ ಮಾತಾಡಕ್ಕೆಲ್ಲ ಪೋತುಂಡು ನಮ್ಮ ಈ ನಿಗಾ ಮಂಡಳಿಗೆ ಏನು ಬೇಕಲ್ಲ ಬೇತಕಲ್ಲ ಒಬ್ಬರು ನಿಗಾ ಮಂಡಳಿ ಮತ್ತೆ ಪದ್ರಾಡು ಸಮಾಜದ ಒಟ್ಟಿಗಿತ್ತ ನಿಗಾ ಮಂಡಳಿ ಎರಡು ನಮ್ಮ ಸೇರ್ಸಾಧ್ಯ ನಿಗಮ ಮಲ್ದನಂದು ಬಂಡೆ ಅವು ನನ್ನ ಸಮಾಜಕ್ಕೆ ಒಪ್ಪಿಗೆ ಹೆಚ್ಚಿ ಪ್ರತ್ಯೇಕ ನಿಗಾ ಮಂಡಳಿಯ ಬೋರ್ಡ್ ಕೇಂದ್ರ ಅಂಚದ ಈರಟ್ಟು ವಿಚಾರನ ಬತ್ತೊಂದು ಮಲ್ಲ ರೀತಿಯಡೆ ದಕ್ಷಿಣ ಕನ್ನಡ ಜಿಲ್ಲೆಡೆ ನಮ್ಮ ವಾರೀತಿ ಮಲ್ಪೋಲಿ ಇನ್ನು ಪುತ್ತೂರು ದಕ್ಕಲುಲ್ಲೇರು ಬಂಟ್ವಾಳ ದಕ್ಕಲುಲ್ಲೇರು ಬೆಳ್ತಂಗಡಿಯ ಸಾಂಕೇತಿಕ ಅದುಲ್ಲೇರು ಮುರಡಿ ಬತ್ತಿತ್ತೆ ರಕ್ಕಲು ಮಾತೆ ಮಾಡಿಲ್ಲ ನಮ್ಮ ಮಂಗಳೂರು ತಾಲೂಕದಂತೂ ದುಮ್ಮದ ಮಂಗಳೂರು ತಾಲೂಕು ಮನೆ ಇನಿ ಮಂಗಳೂರು ಮುಲ್ಕಿ ಮೂಡಬಿದ್ರೆ ಪ್ರತ್ಯೇಕ ತಾಲೂಕು ರಾತ್ರಿ ಮಾತ ತಾಲೂಕು ಉಲ್ಲೇರೇನೆ ಅಂಚಾದ ಈ ಹೋರಾಟ ಹೆಚ್ಚ ನಮ್ಮ ಮಲ್ಲ ರೀತಿ ಮಲ್ಪೋಲಿ